ನಿನ್ನೆಯ ದಿನದಂದು ತಪಸ್ಸಿಗಾಗಿ ಹೊರಟವರು ತಾವು. ವಿಚಾರವೇನಾಯಿತು ಎಲ್ಲವನ್ನೂ ಹೇಳಿ. ತಾಯಿಯ ಅನುಗ್ರಹ ನನ್ನ ಪಾಲಿಗಾಯಿತು. ಬೇಕಾಗಿರುವಂತಹ ವರವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದವಳಿದ್ದಾಳೆ ಬೇಡಾಸುರನೇ. ಈಗ ನಮ್ಮನ್ನು ಕೆಳಗಿರುವಂತಹ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆ ಕೊಡುವುದಕ್ಕೆ ಸಕಾಲ ಸ್ವರ್ಗವನ್ನೇರಬೇಕು. ಹುಟ್ಟದ ಬಿಗೆ ಕ್ಷಣದಿ ಇದುವರೆಗೂ ಕೂಡ ನಮ್ಮ ಆಸೆ ಸ್ವರ್ಗವನ್ನು ಯಾರಬೇಕೆಂಬುದಾಗಿ ಈ ಕಾಲಕ್ಕೆ ಕಾಲ ಕೂಡಿ ಬಂದಿದೆ. ಆದಷ್ಟು ಬೇಗ ಸ್ವರ್ಗವನ್ನು ಯಾರೋಣ. ದೇವೇಂದ್ರ, ಪ್ರಪಂಚದಲ್ಲಿ ನೀನು ಓಡಿದಷ್ಟು ಬೇರೆ ಯಾರೂ ಓಡಲಿಲ್ಲ. ನೀನು ತಿಂದಷ್ಟು ಪೆಟ್ಟು ಯಾರು ತಿನ್ನಲಿಲ್ಲ. ನೀನು ಬಿದ್ದಷ್ಟು ಯಾರೂ ಎದ್ದವರು ಇಲ್ಲ. ಆದರೂ ಬರ್ತೆ ಎಂಬುದು ಪರಮ ಸತ್ಯ. ಈಗಲೂ ಅಷ್ಟನ್ನೇ ಹೇಳ್ತಾ ಇದ್ದೇನೆ. ಓಡಬೇಕಾದೀತು, ಪೆಟ್ಟನ್ನು ತಿನ್ನಬೇಕಾದೀತು. ತಪ್ಪಿಸಿಕೊಳ್ಳುವ ಉದ್ದೇಶ ಉಂಟು ಅಂತಾದ್ರೆ ಅಧಿಕಾರ ಸುರವರನಾಧರಿಸುತ್ತಲೇ ಅಧಿಕಾರದ ಆಸೆಯಿಂದ ನೀನು ಅಂತಲ್ಲ, ಈ ಹಿಂದೆ ಅದೆಷ್ಟೋ ಮಂದಿ ದೇವಲೋಕಕ್ಕೆ ದಾಳಿಟ್ಟಿದ್ದಾರೆ. ನಾನು ಅವರಲ್ಲಿ ಸೋತು ಓಡಿದ್ರು ಮರಳಿ ಸ್ವರ್ಗ ಎನ್ನುವುದು ಅದು ನನಗೇ ದಕ್ಕುವಂತದ್ದು. ಆದರೆ ತಾತ್ಕಾಲಿಕವಾದರೂ ಬೇರೆಯವರಿಗೆ ದಕ್ಕದೆ ಅಂತ. ತಾತ್ಕಾಲಿಕವಾದಂತಹ ಜಯ ಎನ್ನುವುದು ಅದು ಅಂತಿಮವಾದ ಜಯ ಅಲ್ಲ ಎನ್ನುವುದನ್ನು ನೀನು ತಿಳಿದುಕೋ. ಅಂತಿಮವಾದಂತಹ ಜಯವೇ ಜಯ. ನಾವು ಹುಟ್ಟಿನಿಂದ ನಾವು ಆಲೋಚಿಸುವುದೇನು, ಬೇಡುವುದೇನನ್ನು ದೀರ್ಘಾಯುಷ್ಯವನ್ನು ಕೊಡು. ದೇವರನಿಗೆ ಕೇಳುವುದಿಲ್ಲ, ದೀರ್ಘವಾಗಿ ಆಳ್ವಿಕೆಯನ್ನು ಬಯಸುವುದಿಲ್ಲ. ತಾತ್ಕಾಲಿಕವಾದರೂ ಸಾಕು. ನಮ್ಮ ತನವನ್ನು ಪ್ರತಿಷ್ಠಾಪಿಸಿ ಪ್ರಪಂಚಕ್ಕೆ ತೋರಿಸಿಕೊಡುವುದೇ ನಮ್ಮ ಸದುದ್ದೇಶ. ಹಾಗಾಗಿ ಅಲ್ಪಾಯುಷಿಗಳಾಗಿ ಅತಿ ಕೆಲವೇ ದಿವಸಗಳಲ್ಲಿ ನೀವು ಸತ್ತು ಮಣ್ಣಾಗುವುದು ಅವರ ಪಾಲು ನಿನಗಾದೀತು. ಹಾಗೆಯಾಗಿ 1000 ವರ್ಷಗಳು ಬದುಕಿನ ಪ್ರಯೋಜನ ಏನು? ಕೋಗಿಲೆಯಾಗಿ ಮೂರು ದಿವಸ ಸಾಲ. ಕೋಗಿಲೆಯಾಗಿ 3 ದಿವಸ ಬದುಕಿದರೆ ಸಾಕು. ಅಂತಹ ಸಾರ್ಥಕತೆಯ ಬದುಕು ನಿಮ್ಮದು ಆಗುತ್ತದೋ ಅಂತ ನೀವು ಆಲೋಚನೆ ಮಾಡಿ. ಹೇಗಾಗುವುದಿಲ್ಲ. ಹೇಗಾಗುತ್ತದೆ
ಪಡೀತೇನೆ ಅಂತ ಬಂದ್ರೆ ಅದೆಲ್ಲವೂ ನಿಮ್ಮ ಭಂಡತನವೇ ಸರಿ. ದೇವರನ್ನು ಮೆಚ್ಚಿಸಬೇಕು. ದೈವ ಬಲವಿಲ್ಲದಿದ್ದರೆ ಪ್ರಪಂಚದಲ್ಲಿ ಏನೂ ನಡೆಯಲಾರದು. ಸರ್ವೇಶ್ವರಿಯ ತ್ಯಾಗವನ್ನು ಮಾಡುವುದರ ಮೂಲಕ ದೇವಿಯ ಶಕ್ತಿಯಿಂದ ಇದುವರೆಗೆ ಮುಟ್ಟಿದ್ದೇನೆ ನಾನು. ಇನ್ನು ನಿನ್ನನ್ನು ಸೋಲಿಸುವುದಕ್ಕೆ ನನಗೇನು ಕಷ್ಟವೋ ಈಗ ಮಾಡಿದ್ದೇನೆ. ನನ್ನನ್ನು ಮುರಿತಾನೆ. ಅಲ್ಲ, ನನಗೆ ಬರುವಾಗಲೇ ಗೊತ್ತಾಗಿದೆ ಇವ 4 ಪೆಟ್ಟು ಬೀಳದೇವ ಹೋಗುವವನಲ್ಲ. ಬೇಕು ಬೇಕು ಕೇಳಿ ಹೇಳ್ತಾ ಇದ್ದಾನೆ. ಸ್ವರ್ಗಲೋಕದಲ್ಲಿ ಕಾರಾಗೃಹ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಸರಿಯಾಗಿ ವ್ಯವಸ್ಥೆಯನ್ನು ನೋಡಿ ಹೊರಗೆ ಬಾರದ ರೀತಿಯಲ್ಲಿ ಕಾರಾಗೃಹದಲ್ಲಿ ಹಾಕವನನ್ನು. ಆಗಲಿಲ್ಲ, ಇದೆಯಲ್ಲ ಈಗಿದ್ದದ್ದು ನಿಮಗೆ ಅಮ್ಮಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ. ಅಮ್ಮಾಸುರ ಮಹಾಪ್ರಭುಗಳಿಗೆ ಜಯವಾಗಲಿ, ಜಯವಾಗಿ ಜಯವಾಗಿ. ಮಂತ್ರೀಶ ಹೇಗಾಯಿತು ಈಗ? ನಮ್ಮದೇ ಆಳ್ವಿಕೆ ಸ್ವರ್ಗಲೋಕದಲ್ಲಿ ಹೌದು. ಎಲ್ಲರೂ ನನ್ನ ಇದನ್ನು ಸರಿಯಾಗಿ ಪಾಲಿಸತಕ್ಕದ್ದು. ಅಲ್ಲ ಅಂತಾದ್ರೆ ಕಠಿಣ ಶಿಕ್ಷೆಗೊಳಪಡಬೇಕು. ಅದಲ್ಲ, ಏನು? ಈಗ ಸಿಂಹ ವಿಸ್ತಾರದಲ್ಲಿ ಕುಳಿತಾಗ ಇದು ಪದವಿ ಯಾವುದು ಹೇಳು? ಇಂದ್ರ ಪದವಿ. ಇಂದ್ರಾಪದವೆಲ್ಲಿದ್ದೀರಿ ಅಂತಾದ್ರೆ ಇಂದ್ರಾಣಿ ಬೇಡವಾನು. ಸುರಭಗೆ ತಗೆ ಸಚಿಯು ಸ್ವರ್ಗದನ್ನಾಧೀನವಿರಲು ತನಗಾಕೆ ಹೆಂಡತಿಯಗುದೇ ಭೂಷಣವು. ಸ್ವರ್ಗದನ್ನಾಧೀನ ಇರಲು ತನಗಾಕೆ ಹೆಂಡತಿಯಗುದೇ ಭೂಷಣವು. ಕರೆಸು ತರಿಸು ಮಂತ್ರಿಯೇ ಪುಲೋಮಜೇಯ, ನೀ ಕರೆ ತರಿಸು ಮಂತ್ರಿಯೇ ಪುಲೋಮಜೇಯ ಎಂದು ಧನುಜ ಅಪ್ಪಣೆಯ ಇತ್ತನು. ಸುರಪಗೆ ತಗೆ ಸಚಿಯು ವಾರಾಂಗನೆಯರು ಸಂಭ್ರಮದಿಂದ ನರ್ತಿಸುತ್ತಾ ಇದ್ದಾರೆ. ನರ್ತಿಸತಕ್ಕದ್ದು ಗಾಯನ ಹಾಡುವವರು ಹಾಡಬೇಕು. ಆದ್ರೆ ನನ್ನ ಸನಿಹದಲ್ಲಿ ಜೊತೆಯಲ್ಲಿ ಇರಬೇಕಾದವಳು ನನಗೆ ಇನ್ನೂ ದಕ್ಕಲಿಲ್ಲ. ಸುರಪಗೆ ತಕ್ಕೆ ಸಚಿಯು ಎಲ್ಲಿದ್ದಾಳೆ ಅವಳು? ಗುಲಾಮಜೆ ಆಕೆ ನನ್ನ ಸೊತ್ತಲ್ವೇ? ಹೌದು. ಹಾಗಾದ ಕಾರಣ ನಾನಿಲ್ಲಿ ಇಂದ್ರ ಪದವಿಯನ್ನು ಏರಿ ಕಮ್ಮದ್ದಾನವೇಂದ್ರನಾಗಿ ಆಳ್ವಿಕೆ ಮಾಡುವ ಕಾಲದಲ್ಲಿ ನನ್ನ ವಾಮ ಭಾಗವನ್ನು ಅಲಂಕರಿಸಬೇಕಾದಂತಹ ಸಾಚಿ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.